ಕಡ್ಡಾಯ ವರ್ಗಾವಣೆ ಪದವಿ ಅಸಂಬದ್ಧವಾಗಿದ್ದು ಶಿಕ್ಷಕರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಶಿಕ್ಷಕ ಸ್ನೇಹಿ ವರ್ಗಾವಣೆ ಕಾಯ್ದೆಯನ್ನ ಜಾರಿಗೆ ತರುವ ಚಿಂತನೆ ಇದೆ ಎಂದು ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದರು. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ವಾಮದ ಪದವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಶಿಕ್ಷಕರ ಹೊಸ ಪಿಂಚಣಿ ಯೋಜನೆ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಈ ಕುರಿತು ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯೊಂದಿಗೆ ಕರ್ನಾಟಕ ನೀತಿಯನ್ನ ಅಳವಡಿಸಿಕೊಂಡು ಉತ್ತಮ ಆರೋಗ್ಯಕರ ಶಿಕ್ಷಣ ನೀಡಲು ಆದ್ಯತೆಯನ್ನ ನೀಡಲಾಗುವುದು ಎಂದ ಸಚಿವರು, ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಮನಸ್ಥಿತಿಗೆ ಬಂದಿರುವ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕ ವೃಂದವನ್ನ ಅಭಿನಂದಿಸಿದರು. ನಾವು ಮೌಲ್ಯಮಾಪನವನ್ನ ಬಹಿಷ್ಕಾರ ಮಾಡೋದಿಲ್ಲ ಅಂತ ಗಟ್ಟಿಯಾಗಿ ಹೇಳಿದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಬಹಳ ಸಂತೋಷ ಆಗುತ್ತೆ. ಆ PUC ಮಕ್ಕಳು ಹಗಲು ರಾತ್ರಿ ಓದಿರ್ತಾರೆ, ಕನಸನ್ನು ಕಂಡಿರ್ತಾರೆ, ಭಾಳ ಕಷ್ಟಪಟ್ಟು ಇಷ್ಟ ಇರುವ ಸಂಗತಿನ ತ್ಯಾಗ ಮಾಡಿರ್ತಾರೆ. ಅಷ್ಟು ಕಷ್ಟಪಟ್ಟು ಓದಿರೋರಿಗೆ ಎಲ್ಲೋ ಒಂದು ಕಡೆ ಮೌಲ್ಯಮಾಪನ ಬಹಿಷ್ಕಾರ ಅಂತ ಪದ ಕೇಳಿದಾಗ ಒಂದು ರೀತಿ ಖಿನ್ನತೆ ಬರ್ತದೆ, ಬೇಜಾರಾಗುತ್ತೆ. ಆ ರೀತಿ ಬಂದಾಗ ನಾನು ಪ್ರಮುಖರ ಹತ್ರ ಎಲ್ಲ ಮಾತಾಡಿದ್ದೀನಿ, ದಯವಿಟ್ಟು ನೀವು ಬಹಿಷ್ಕಾರನ ಬಿಟ್ಬಿಟ್ಟು ಏನಾದ್ರು ಮಾಡಿ ನನ್ನ ಹತ್ರ ಬನ್ನಿ, ಕೂತ್ಕೊಂಡು ನಾವು ಮಾತಾಡೋಣ ಅಂತ. ಆದರೆ ದಕ್ಷಿಣ ಕನ್ನಡದಿಂದ ಒಂದು ಗಟ್ಟಿಯಾದ ಒಂದು ಧ್ವನಿ ಹೊರಡ್ತು, ನಾವು ಈ ಪದವನ್ನೇ ಬಹಿಷ್ಕರಿಸಿದ್ದೀವಿ ಅಂತ. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ಉಪಾಧ್ಯಕ್ಷೆ ಕಸ್ತೂರಿ ಪಂಜ, ಜಿಲ್ಲಾ ಪಂಚಾಯತ್ ಸದಸ್ಯ ಎಂ ತುಂಗಪ್ಪ ಬಂಗೇರ, ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ್ಕರ್ ಗೇರ, ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ತಾಲೂಕು ಪಂಚಾಯತ್ ಸದಸ್ಯ ಪ್ರಭಾಕರ್ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, V4 News 24/7 ಬಂಟ್ವಾಳ.